ಮಂಗಳೂರು ತಾಲೂಕು ವ್ಯಾಪ್ತಿಯ ಹರೇಕಳ ಸಂಪಿಗೆದಡ್ಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ವಠಾರದಲ್ಲಿ ಅರಣ್ಯ ಇಲಾಖೆ ಮತ್ತು ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಜಂಟಿ ಆಶ್ರಯದಲ್ಲಿ ಹಸಿರು ಕರ್ನಾಟಕ ಯೋಜನೆಯಡಿ ವನಮಹೋತ್ಸವ ಕಾರ್ಯಕ್ರಮ ನಡೆಯಿತು. ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಧಾರ್ಮಿಕ ಕ್ಷೇತ್ರಗಳು ಕೇವಲ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಸೀಮಿತವಾಗದೆ ಪರಿಸರ ರಕ್ಷಣೆಯ ಉದ್ದೇಶ ಹೊಂದಿದಾಗ ಮುಂದಿನ ಪೀಳಿಗೆಯಲ್ಲಿ ಪರಿಸರ ಕಾಳಜಿ ಮೂಡಿಸುವ ಜೊತೆಗೆ ಉತ್ತಮ ಪರಿಸರ ಒದಗಿಸಲು ಸಾಧ್ಯ. ಈ ಉದ್ದೇಶದಿಂದಲೇ ದೇವಸ್ಥಾನದಲ್ಲಿ ಔಷಧೀಯ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೆಯೇ ಇದನ್ನು ಕೃಷಿಯನ್ನು ಅರಣ್ಯವನ್ನು ಬೆಳೆಸುವಂಥ ಮುಖ್ಯ ಕೇಂದ್ರಗಳಾಗಬೇಕು ಅಂತೇಳಿ ರೈತ ಸಂಘದ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಬೇಡಿಕೆ ಇದೆ. ಅದನ್ನು ಇವತ್ತು ಅರಣ್ಯ ಅಧಿಕಾರಿಗಳು ಈಡೇರಿಸಿದ್ದಾರೆ. ಈ ಸಂದೇಶ ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಕೊಡಬೇಕು, ನೀವು ಪತ್ರಕರ್ತರು ಕೊಡಬೇಕು ಅಂತ ಹೇಳ್ತಾರೆ. ಅರ್ಧನಾರೀಶ್ವರ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಆರೋಗ್ಯಪೂರ್ಣ ವಾತಾವರಣದಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ಗಿಡ ನೆಟ್ಟು ಮಗುವಿನಂತೆ ಸಾಕಿದ್ರೆ ಆ ಗಿಡ ಮರವಾಗಿ ನಮ್ಮ ಆರೋಗ್ಯ ಪರಿಸರ ಕಾಪಾಡುತ್ತದೆ. ಇದೊಂದು ಆರೋಗ್ಯಪೂರ್ಣ ಕಾರ್ಯಕ್ರಮ ಎಂದರು. ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಬೇಕು ಅಂತ ಆದರೆ ಈ ರೀತಿಯಾದ ಕಾರ್ಯಕ್ರಮಗಳು ನಡೆಯಬೇಕು. ಇವತ್ತು ಒಂದು ಗಿಡವನ್ನು ನಾವು ನೆಡುವಂಥದ್ದು ಬಹಳ ಸುಲಭ. ಆ ಗಿಡ ಮರವಾಗಿ ಆ ಮರದಿಂದ ಇಡೀ ಒಂದು ಸಮಾಜಕ್ಕೆ ಒಂದು ಪ್ರಯೋಜನ ಆಗಬೇಕು ಅಂತಾದರೆ ನಾವು ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ಯಾವ ರೀತಿ ನಾವು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡ್ತೇವೆ, ಆ ರೀತಿಯಾದ ಅದರ ಆರೋಗ್ಯವನ್ನು, ಆ ಗಿಡವನ್ನು ನಾವು ಕಾಪಾಡಿದರೆ ಅದು ದೊಡ್ಡದಾದ ಮೇಲೆ ನಮ್ಮ ಆರೋಗ್ಯವನ್ನು ಆ ಗಿಡ ಕಾಪಾಡ್ತದೆ. ಆ ರೀತಿಯಾದ ಒಂದು ಸುಂದರವಾದ ಪರಿಸರ ಆಗಬೇಕು ಅಂತಾದರೆ ಅರಣ್ಯ ಇಲಾಖೆ ಇವತ್ತು ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ನಮ್ಮ ಶ್ರೀಧರ್ ಸರ್ ಅಂತ ಅಧಿಕಾರಿಗಳು ಇದ್ದದರಿಂದ ಇಂಥ ಕೆಲಸ ಸಾಧ್ಯವಾಗಿದೆ. ಮತ್ತೊಮ್ಮೆ ಅವರನ್ನು ನಾನು ಈ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಲಯ ಅರಣ್ಯಾಧಿಕಾರಿ ಪಿ ಶ್ರೀಧರ್ ಅವರು ಮಾತನಾಡಿ, ಜೂನ್ ಆಗಸ್ಟ್ವರೆಗೆ ಮಳೆಗಾಲದಲ್ಲಿ ಅರಣ್ಯ ಇಲಾಖೆ ಗಿಡಗಳನ್ನು ನೆಡುವ ಕಾರ್ಯಕ್ರಮ ನಡೆಸುತ್ತಿದೆ. ಈ ವರ್ಷ ಹಸಿರು ಕರ್ನಾಟಕ ಯೋಜನೆ ಹಮ್ಮಿಕೊಂಡು ಶ್ರೀಗಂಧ, ರಕ್ತಚಂದನ, ಬಿಲ್ವಪತ್ರೆ ಸಹಿತ ಔಷಧೀಯ ಗಿಡಗಳನ್ನು ನೆಡಲು ಆದ್ಯತೆಯನ್ನ ನೀಡುತ್ತಿದೆ ಎಂದು ಹೇಳಿದರು. ಸಸಿಗಳು ಅಳಿವಿನಂಚಿನಲ್ಲಿದೆ. ಇವತ್ತು ನಾವು ಇಲ್ಲಿ ಶ್ರೀಗಂಧ ಹಿಂದೆ ಇತ್ತು, ತುಂಬ ಕಡಿಮೆ ಆಗಿದೆ. ಅಟ್ಲೀಸ್ಟ್ ದೇವಸ್ಥಾನ ಜಾಗದಾದರೂ ಶ್ರೀಗಂಧ, ರಕ್ತಚಂದನ, ನಾಗಸಂಪಿಗೆ, ನಾಗಲಿಂಗ ಪುಷ್ಪ, ಕೈಬೇವು, ಬಿಲ್ವಪತ್ರೆ, ಸೀತಾಶೋಕ ಇಂಥ ಔಷಧೀಯ ಗುಣಗಳ ಗಿಡಗಳು ನೆಟ್ಟಲ್ಲಿ ಮುಂದಿನ ಪೀಳಿಗೆ ಇಂಥ ನಮ್ಮ ಒಂದು ಪ್ರಕೃತಿಯಲ್ಲಿ ಇಂಥ ಮದ್ದಿನ ಗಿಡಗಳು ಇತ್ತು. ಇವತ್ತು ನೋಡಿ ಕೊರೋನಾ ಬಂದು ಆ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ನಮ್ಮ ಮೆಡಿಸಿನ್ಗಿಂತ ಕಷಾಯಕ್ಕೆ ಭಾಳ ವ್ಯಾಲ್ಯೂ ಆಗಿದೆ. ಹಾಗಿರುವಾಗ ಮುಂದೆ ಯಾವ್ಯಾವ ವೈರಸ್ಗಳು ಅಂದರೆ ನಮ್ಮ ಪ್ರಕೃತಿಯಲ್ಲಿ 400ಕ್ಕೂ ಹೆಚ್ಚು ವೈರಸ್ ಇದೆ. ಯಾವ ವೈರಸ್ಸಿನ ಯಾವ ಆ್ಯಕ್ಟಿವ್ ಆಗ್ತದೆ ಹೇಳಲಿಕ್ಕಾಗೋದಿಲ್ಲ. ಈ ಕರೋನಾ ಏನು ಹೊಸ ವೈರಸ್ ಅಲ್ಲ, ಅದು ಒಂದು ಹಿಂದಿಂದ ಇದ್ದ ವೈರಸ್ಸೇ. ಅದೀಗ ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೆ ಅದರಿಂದ ಜ್ವರ, ಶೀತ, ಬಾಧೆ ಹರಡುವಿಕೆ ಜಾಸ್ತಿ ಆಗ್ತಾಯಿದೆ. ಇಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಯಾವುದೇ ದೇವಾಲಯ, ಮಸೀದಿ, ಚರ್ಚ್ ಇಂಥ ಪ್ರದೇಶಗಳಲ್ಲಿ ನಾವು ಅಳಿವಿನಂಚಿನ ಎಲ್ಲ ಪ್ರಭೇದ ಗಿಡಗಳನ್ನು ನೆಟ್ಟು ಬೆಳೆಸಿ ಉಳಿಸಿದರೆ ಅಲ್ಲಿ ಎಲ್ಲ ಜನ ಸೇರುವಂಥ ಜಾಗ. ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಪ್ರಕೃತಿ ಹೇಗಿತ್ತು, ಪ್ರಕೃತಿಯಲ್ಲಿ ಏನೆಲ್ಲ ಪರಿಸರದಲ್ಲಿ ಔಷಧಿ ಗಿಡಗಳು ಅಂತ ಮಾಹಿತಿ ಆಗ್ತದೆ. ಸಂಪಿಗೆದಡಿ ಅರ್ಧನಾರೀಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಶಿಲಾಮಯವಾಗಿ ನಿರ್ಮಾಣಗೊಳ್ಳುತ್ತಿದೆ. ಇದಕ್ಕೆ ಪೂರಕವಾಗಿ ಕ್ಷೇತ್ರದಲ್ಲಿ ಗಿಡಗಳನ್ನು ಬೆಳೆಸುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭ ಉಪ ಅರಣ್ಯಾಧಿಕಾರಿ ರವಿಕುಮಾರ್, ದೇವಸ್ಥಾನದ ಉಪಾಧ್ಯಕ್ಷ ರವಿರಾಜ್ ರೈಯಲ್ಯಾರ್, ದೇವಸ್ಥಾನದ ಕೋಶಾಧಿಕಾರಿ ಬಾಬು ಆಳ್ವ, ಭಜನಾ ಮಂದಿರದ ಅಧ್ಯಕ್ಷ ದಯಾನಂದ್ ಪೂಜಾರಿ, ಪ್ರಮುಖರಾದ ಭಾಸ್ಕರ್ ರೈ ಸಂಪಿಗೆದಡಿ, ಉತ್ತಮ್ ರೈ, ರೋಹಿತ್ ಹರೇಕಳ, ಹರೀಶ್ ಬಿಜಮರ್, ವಸಂತ್ ನಾಯಕ್ ದಬ್ಬಿಲಿ ಲಚ್ಚಿಲ್, ದಿನೇಶ್ ಕಂಬ್ಲಕೋಡಿ, ಶ್ರೀಯಸ್ ರೈ ಸಂಪಿಗೆದಡಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.